ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಮೂಡುಬಿದ್ರೆ ಘಟಕದ ಕಟ್ಟಡ ನಿರ್ಮಿಸಲು ಅನುದಾನ ನೀಡುವುದು ಹಾಗೂ ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ಕೊಠಡಿಯೊಂದನ್ನು ಒದಗಿಸುವಂತೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರಿಗೆ ಗೃಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಮಂಗಳವಾರ ಮನವಿ ಸಲ್ಲಿಸಿದರು. ತಹಶೀಲ್ದಾರ್ ಕಚೇರಿ ಹಿಂದುಗಡೆ ಖಾಲಿ ಇರುವ ಸರ್ಕಾರಿ ಕಟ್ಟಡದಲ್ಲಿ ಕೊಠಡಿ ನೀಡುವಂತೆ ಶಾಸಕರು ತಹಶೀಲ್ದಾರ್ಗೆ ಸೂಚಿಸಿದ್ದಾರೆ. ಇನ್ನು ಕಟ್ಟಡ ನಿರ್ಮಾಣಕ್ಕೆ ಅನುದಾನಕ್ಕೆ ಪ್ರಯತ್ನಿಸುತ್ತೇನೆ ಎಂದು ಭರವಸೆಯನ್ನು ಕೂಡ ಶಾಸಕರು ನೀಡಿದ್ದಾರೆ. ಮುರಳಿ ಮೋಹನ್ ಚೂಂತಾರು ಮಾತನಾಡಿ, ಮೂಡುಬಿದ್ರೆ ಘಟಕದಲ್ಲಿ 43 ಗೃಹರಕ್ಷಕರಿದ್ದು ಅದರಲ್ಲಿ 10 ಮಂದಿ ಮಹಿಳಾ ಗೃಹರಕ್ಷಕರಿದ್ದಾರೆ. ಮಾರ್ಪಾಡಿ ಗ್ರಾಮದಲ್ಲಿ ಗೃಹರಕ್ಷಕ ದಳಕ್ಕೆ 10 ಸೆನ್ಸ್ ಜಾಗ ಹಂಚಿಕೆಯಾಗಿದೆ. ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಅನುದಾನದ ಕೊರತೆ ಇದ್ದು ಕಟ್ಟಡ ನಿರ್ಮಾಣ ಆಗುವವರೆಗೆ ಗೃಹರಕ್ಷಕರಿಗೆ ತಾತ್ಕಾಲಿಕ ಕೊಠಡಿಯ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು. ರೆಡಿ ಮಾಡಿಸಿದ್ದೆ ಸ್ವಲ್ಪ ಇದಿದೆ ಬ್ಯಾಗ್ಗಳೆಲ್ಲ ಇಟ್ಟಿದ್ದೆ. ಇಲ್ಲದ ಕಾರಣ ಅವರಿಗೆ ಶಾಲೆಯಲ್ಲಿ ಅವರು ಬಟ್ಟೆ ಬದಲಾಯಿಸುವಂಥ ಕೆಲಸಗಳನ್ನು ಮಾಡುವಂಥದ್ದು, ಡ್ಯೂಟಿಗೆ ಹೋಗುವಾಗ ಅವರು ನಾರ್ಮಲ್ ವಸತಿಯಲ್ಲಿ ಬಂದು ಅಲ್ಲಿ ಬಟ್ಟೆ ಬದಲಾಯಿಸಿಕೊಂಡು ಹೋಗುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನಾನು ಈ ದಿವಸ ಮಾನ್ಯ ಶಾಸಕರಿಗೆ ನಮಗೆ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ಒಂದು ತಾತ್ಕಾಲಿಕವಾದಂತಹ ಕಚೇರಿ ನಮಗೆ